ಭಾರತದಷ್ಟು ಶ್ರೇಷ್ಠ ದೇಶ ಪ್ರಪಂಚದಲ್ಲಿ ಎಲ್ಲೂ ಸಿಗಲು ಸಾಧ್ಯ ಇಲ್ಲ. ಎಲ್ಲೇ ಸಂಪಾದನೆ ಮಾಡಲಿ, ಆದರೆ ನಾವು ಹುಟ್ಟಿದಂಥ ಈ ಭೂಮಿ ಪುಣ್ಯ ಭೂಮಿ, ಇಲ್ಲಿ ನಮ್ಮಿಂದ ಸಹಕಾರ ಆದರೆ ಅದಕ್ಕೆ ದೇವರ ಅನುಗ್ರಹ ಇರಲಿ. ಒಂದು ಚಾರಿಟಿ ಅಂತ ಹೇಳೋದು ಅದೊಂದು ಸಮುದ್ರ. ನಾವು ಏನು ಮಾಡಿದರೆ ಅದೊಂದು ಬಹುಶಃ ಒಂದು ಹನಿ ಇರ್ಬೋದು ಅಷ್ಟೇ. ಅವರ ಆಶೀರ್ವಾದವೇ ನನಗೆ ಅನಿಸುತ್ತೆ ಅದೊಂದು ಭಾಗ ಈ ಪ್ರಶಸ್ತಿ ಅಂತ. ಮಾಧ್ಯಮ ಬಹಳಷ್ಟು ಮುಖ್ಯವಾದ ಪಾತ್ರ ದೇಶದ ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ನಮಗೆ ಗೊತ್ತಿದೆ, ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದೆ. ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಪ್ರಶಸ್ತಿ ಘೋಷಣೆಯಾಗಿದ್ದು, ಆ ಒಂದು ಪ್ರಶಸ್ತಿಗೆ ಆಯ್ಕೆಯಾದಂತಹ ಮಹನೀಯರಿಗೆ ಪ್ರಶಸ್ತಿ ವಿತರಣೆ ಕೂಡ ಈಗಾಗಲೇ ಆಗಿದೆ. ಅವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮಗಳು ಕೂಡ ಆಗಿದೆ. ಸೊ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿಯ ವಿಚಾರಕ್ಕೆ ಬಂದರೆ ನಮ್ಮ ಪುತ್ತೂರು ಭಾಗಕ್ಕೆ ಬಹಳಷ್ಟು ಹೆಮ್ಮೆ ಪಡುವಂತಹ ಒಂದು ವಿಚಾರಗಳಿದೆ. ಯಾಕಂತ ಹೇಳಿದರೆ ಈ ಭಾಗದ ಹಲವು ಸಾಧಕರಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯ ಒಂದು ಹೆಮ್ಮೆಯ ಗರಿ ಲಭಿಸಿದೆ ಅನ್ನುವಂಥದ್ದು. ಸೊ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಮಹನೀಯರ ಪೈಕಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತಾನು ವಿದೇಶದಲ್ಲಿದ್ದರೂ ಕೂಡ ನನ್ನ ಊರಿನ ಬಂಧುಗಳಿಗೆ ಅಥವಾ ನನ್ನ ಊರಿನ ಕೊಡುಗೆಗೆ ನಾನು ಏನಾದರೂ ಒಂದು ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡಬೇಕು ಎನ್ನುವಂಥ ನೆಲೆಯಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವಂಥವರು ಅಬುದಾಬಿಯಲ್ಲಿರುವಂತಹ ಮಿತ್ರಂಪಾಡಿಯ ಜಯರಾಮರಯ್ಯ ಅವರು. ಸೊ ಸಮಾಜ ಸೇವೆಯಲ್ಲಿ ಅವರು ಮಾಡಿದಂತಹ ಒಂದು ಮಹತ್ತರ ಸಾಧನೆಯನ್ನು ಗುರುತಿಸಿ 2022ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಒಂದು ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಸೊ ಅವರ ಜೊತೆಗೆ ಒಂದು ಕಿರು ಸಂದರ್ಶನವನ್ನು ಮಾಡುವಂತಹ ನೆಲೆಯಲ್ಲಿ ಇವತ್ತು ನಾವು ಅವರ ಮನೆಗೆ ಬಂದಿದ್ದೇವೆ. ಏನನಿಸಿದೆ, ಬಹುಶಃ ಈ ಒಂದು ಪ್ರಶಸ್ತಿ ಅವರಿಗೆ ಸಂದಿರುವಂತಹ 10 ಹಲವು ಸಮ್ಮಾನಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದು ಎಷ್ಟು ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ, ಅವರ ಅನಿಸಿಕೆ ಏನು, ಎಲ್ಲವನ್ನೂ ಕೂಡ ಮಾತನಾಡೋಣ. ಸೊ ಈಗ ಮಿತ್ರಂಪಾಡಿ ಜಯರಾಮರಯ್ಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಿತ್ರಂಪಾಡಿ ಜಯರಾಮರಯ್ಯವರ ಪರಿಚಯ ಈ ಭಾಗದ ಹೆಚ್ಚಿನ ಜನರಿಗೆ ಇದೆ. ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು. ಮಿತ್ರಂಪಾಡಿ ಅನ್ನುವಂಥ ಒಂದು ಅವರ ಹೆಸರಿನ ಜೊತೆಗೆ ಇರುವಂತಹ ಮಿತ್ರಂಪಾಡಿಯ ಮೂಲಕ ಆ ಒಂದು ಮಿತ್ರಂಪಾಡಿಯ ಹೆಸರನ್ನು ಇಡೀ ವಿಶ್ವದ ಉದ್ದಗಲಕ್ಕೆ ಪಸರಿಸಿದಂತಹ ಕೀರ್ತಿ ಇವರದ್ದು. ಸಮಾಜ ಸೇವೆಯಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ಕಂಡು ಕೇಳರಿಯದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿದಂತಹ ಕೋವಿಡ್ನ ಸಮಯದಲ್ಲಿ ವಿದೇಶದಲ್ಲಿ ಇದ್ದು ಸಂಕಷ್ಟಪಟ್ಟವರಿಗೆ ಅವರನ್ನು ಊರಿಗೆ ಕಳುಹಿಸುವ ನೆಲೆಯಲ್ಲಿ ಹಲವಾರು ಜನರಿಗೆ ನೆರವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಊರಿನಲ್ಲಿ ಸಂಕಷ್ಟದಲ್ಲಿದ್ದಂತಹ ಮಂದಿಗೂ ಕೂಡ ಅಲ್ಲಿಂದಲೇ ಒಂದು ನೆರವಿನ ಹಸ್ತವನ್ನು ಚಾಚಿದ್ದಾರೆ. ಈ ಪೈಕಿ ಅನೇಕ ಮಾಧ್ಯಮಗಳಲ್ಲಿ ಆ ಒಂದು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಖ್ಯವಾಗಿ ಈ ಒಂದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಗದ್ದೆಯಲ್ಲಿ ಎಕ್ಸಿಬಿಷನ್ ಹಾಕೋದಿಕ್ಕೆ ಅಂತ ಬಂದಿದ್ದಂತಹ ಒಂದು ರಾಜಸ್ಥಾನ ಅಥವಾ ಇರ್ಬೋದು ಬೇರೆ ಬೇರೆ ರಾಜ್ಯಗಳ ಒಂದು ತಂಡ ಏನಿತ್ತು, ಅವರು ಇಲ್ಲಿ ಅನ್ನ ಆಹಾರ ಇಲ್ಲದೆ ಪರದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸುದ್ದಿಯಲ್ಲಿ ಬಂದಂತಹ ಒಂದು ವರದಿಯನ್ನು ಗಮನಿಸಿ ಅವರಿಗೆ ಸರಿಸುಮಾರು 2 ತಿಂಗಳಿಗಾಗುವಷ್ಟು ಆಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರ ಒಂದು ಸಂಕಷ್ಟವನ್ನು ನೀಗಿಸಿದಂಥವರು. ಅದೇ ರೀತಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸದ ಕನಸನ್ನು ನನಸು ಮಾಡುವಂಥ ನೆಲೆಯಲ್ಲಿ ಅವರಿಗೆ ನಿರಂತರವಾಗಿ ಒಂದು ಆರ್ಥಿಕ ನೆರವನ್ನು ಕೊಡ್ತಾ ಬಂದಿರುವಂಥವರು. ವಿದೇಶದಲ್ಲಿ ವಿವಿಧ ಅಲ್ಲಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯ ಕಾರ್ಯಕ್ರಮಗಳು ನಡೆಯುವಾಗ ಅದರ ಪೋಷಕರಾಗಿ ಅದಕ್ಕೆ ಸಹಕಾರವನ್ನು ಕೊಟ್ಟು ಅದು ಇನ್ನಷ್ಟು ಬೆಳಗುವ ಹಾಗೆ ಮಾಡಿದಂತಹ ಒಂದು ಮಹನೀಯರು ಕೂಡ ಹೌದು. ಸೊ ಬಹುಶಃ ಅವರು ಮಾಡಿರುವಂತಹ ಕೆಲಸಗಳನ್ನು ನಾವು ವಿವರಿಸ್ತಾ ಹೋದರೆ ಬಹುಶಃ ಅದಕ್ಕೆ 1-2 ಗಂಟೆಗಳು ಖಂಡಿತ ಸಾಲೋದಿಲ್ಲ. ಸೊ ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಸಮಗ್ರವಾದ ಒಂದು ವ್ಯಕ್ತಿ ಚಿತ್ರವನ್ನು, ಅವರ ಬಗೆಗಿನ ಒಂದು ವ್ಯಕ್ತಿ ಚಿತ್ರವನ್ನು ರೂಪಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಒಂದಷ್ಟು ಮಾತನಾಡೋಣ ಅವರ ಜೊತೆಗೆ. ಸರ್, ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಪ್ರೀತಿಯಿಂದ. ಹೇಗೆ ಅನಿಸ್ತಾ ಇದೆ ಸರ್, ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕಾರ ಬಂದಿರುವಂಥದ್ದು? ಬಹುಶಃ ಬಿಡುವಿಲ್ಲದೆ ಸನ್ಮಾನಗಳು ಆ ಬಳಿಕ ನಡೀತಾ ಬರ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಈಗ ಅಂತ? ಪ್ರಪ್ರಥಮವಾಗಿ ಅಷ್ಟದಿಕ್ಕು ದೈವದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹಾಗೂ ನನ್ನ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ, ಊರಿನ ಸಮಸ್ತ
ನನ್ನ ಕುಟುಂಬ ಬಂಧು ಬಾಂಧವರನ್ನೆಲ್ಲ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಪ್ರಪ್ರಥಮವಾಗಿ ಸಲ್ಲಿಸ್ತೇನೆ. ಯಾಕೆಂದರೆ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದಿರುವುದು ಪ್ರತಿಯೊಬ್ಬರ ಕೊಡುಗೆಯಿಂದ. ನನ್ನಿಂದ ನನ್ನದು ಎಂಬುದು ಏನಿಲ್ಲ. ಬಹುಶಃ ನನ್ನ ತಂದೆ ತಾಯಿಗಳು ಮಾಡಿದಂತಹ ನಿಸ್ವಾರ್ಥ ಸೇವೆಯ ಪುಣ್ಯದ ಪ್ರತಿಫಲ ಈ ಒಂದು ಪ್ರಶಸ್ತಿ. ಹಾಗೆಯೇ ನನ್ನ ಮನೆ ಮಿತ್ರಂಪಾಡಿ, ನನ್ನ ತಾಯಿ ಮನೆ ಡಿಂಬ್ರಿಗುತ್ತು, ಕೆದಂಬಾಡಿ ಗ್ರಾಮ, ನನ್ನನ್ನು ಒಂದು ಒಳ್ಳೆಯ ಪ್ರಜೆಯಾಗಿ ಬೆಳೆಸಿದವರೇ ಈ ಕೆದಂಬಾಡಿ ಗ್ರಾಮ. ಹಾಗೆಯೇ ಪುತ್ತೂರು ತಾಲೂಕು, ಯಾಕೆಂದರೆ ನಮ್ಮ ಕಾಲೇಜ್ ವಿದ್ಯಾಭ್ಯಾಸ ಪುತ್ತೂರಲ್ಲೇ ಆಗಿದೆ. ಹಾಗೆಯೇ ಬೆಂಗಳೂರು, ಕರ್ನಾಟಕ, ಭಾರತ, ಹಾಗೆಯೇ ವಿದೇಶದಲ್ಲಿ ಎಲ್ಲ ಹೋಗುವಾಗಲೂ ನಮಗೆ ಈ ಊರಿನ ಸಮಸ್ತರ ಆಶೀರ್ವಾದ ಸಹಕಾರದಿಂದ ನಾವು ಏನಾದರೂ ಅಳಿಲ ಸೇವೆ ಮಾಡಲು ಸಾಧ್ಯ. ಖಂಡಿತ ಇದೊಂದು ಬಹಳಷ್ಟು ಸಂತಸ ಆಗ್ತಿದೆ. ಯಾಕೆಂದರೆ ನಾವು ನಮ್ಮಿಂದ ಯಾವುದೇ ಒಂದು ರೀತಿಯ ಸಮಾಜ ಸೇವೆ ಮಾಡಿದರೆ ಅದಕ್ಕೆ ದೇವರ ಅನುಗ್ರಹ ಇರುತ್ತೆ. ಪ್ರಶಸ್ತಿಗಾಗಿ ಯಾವುದೇ ಮಾಡಿದರೂ ಅದಕ್ಕೆ ದೇವರ ಅನುಗ್ರಹ ಇರೋದಿಲ್ಲ. ಕಳೆದ 24 ವರ್ಷದಿಂದ ನನ್ನಿಂದ ಆಗುವಷ್ಟು, ಅಷ್ಟಿಷ್ಟಂತಲ್ಲ, ದೇವರು ಶಕ್ತಿ ಕೊಟ್ಟಷ್ಟು, ಗುರು ಹಿರಿಯರ ಆಶೀರ್ವಾದದೊಂದಿಗೆ, ಸಮಾಜದ ಸಹಕಾರದೊಂದಿಗೆ ನನ್ನಿಂದ ಆಗುವಷ್ಟು ಸಹಕಾರ ಸೇವೆ ಮಾಡ್ತಾ ಇದ್ದೇನೆ. ಇನ್ನಷ್ಟು ಸೇವೆ ಮಾಡುವ ಆ ಧೈರ್ಯ ಅಥವಾ ಆ ಒಂದು ಪ್ರೇರಣೆ ಬಹುಶಃ ಈ ಒಂದು ಪ್ರಶಸ್ತಿಯಿಂದ ಇನ್ನಷ್ಟು ಹೆಚ್ಚಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಶಸ್ತಿಯ ಸನ್ಮಾನ ಮಾಡಿದಾಗ ಪೇಟ ಹಾಕ್ತಾರೆ. ನಮ್ಮ ಕುಟುಂಬ ಈ ಮನೆಯಲ್ಲಿ ಯಜಮಾನ ಮುಂಡಾಸು ಅಥವಾ ಪೇಟ ಹಾಕಿದರೆ ಆ ಯಜಮಾನ ಎಲ್ಲ ಮನೆಯ ಒಂದು ಜವಾಬ್ದಾರಿಯನ್ನು ಹೊತ್ತು ಮನೆಯನ್ನು ಯಾವುದೇ ಕಷ್ಟ ಇದ್ದರೂ ಅದನ್ನು ಸುಧಾರಿಸುವಂತಹ ಆ ಒಂದು ಧೈರ್ಯವನ್ನು ಪಡೆಯುತ್ತಾರೆ. ಹಾಗೆ ಈ ಪೇಟ ಸನ್ಮಾನ ಮಾಡುವಾಗ ಇನ್ನಷ್ಟು ಸಮಾಜ ಸೇವೆ ಮಾಡಿ ನಿಮ್ಮಿಂದ ಇನ್ನಷ್ಟು ಸಮಾಜಕ್ಕೆ ಏನಾದರೂ ಸೇವೆ ಸಿಗಲೆಂದು ಆ ಪೇಟ ಹಾಕ್ತಾರೆ. ಆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಇದೆ. ಖಂಡಿತ ಅದಕ್ಕೆ ದೇವರ ಅನುಗ್ರಹ ಸಿಗಬಹುದು. ಇನ್ನಷ್ಟು ಆಶೀರ್ವಾದದಿಂದ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಖಂಡಿತ ಆ ಸಮಾಜ ಸೇವೆ ಮುಂದುವರಿಸ್ತೇನೆ. ಓಕೆ. ಸಾಮಾನ್ಯವಾಗಿ ನಾವು ಊರಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡಿ ವಿದೇಶಕ್ಕೆ ಹೋದವರು ಬಹುಶಃ ತಮ್ಮ ಸಂಪಾದನೆಯಲ್ಲಿ ತಮ್ಮ ಆಸ್ತಿ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವಲ್ಲೇ ಬ್ಯುಸಿಯಾಗಿ ಬಿಡ್ತಾರೆ. ಬಹುಶಃ ಅವರ ಚಿಂತನೆ ಅಷ್ಟಕ್ಕೆ ಸೀಮಿತ ಆಗಿಬಿಡ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ. ಕೆಲವರು ಮಾತ್ರ ತಮ್ಮ ಹಾಗೆ ಸಮಾಜಕ್ಕೆ ಏನಾದರೂ ನನ್ನಿಂದ ಆಗುವಷ್ಟು ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ಆ ಒಂದು ಮುಂದುವರಿತಾರೆ. ಸೊ ತಮಗೆ ಪ್ರೇರಣೆ ಏನು ಸರ್? ಈ ಒಂದು ಇತರರಿಗೆ ನೆರವಾಗಬೇಕು, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂಥ ಚಿಂತನೆ ತಮಗೆ ಹೇಗೆ ಬಂತು? ಅದಕ್ಕೇನಾದರೂ ಕಾರಣಗಳು ವಿಶೇಷವಾಗಿ ಇದೆಯಾ ಅಂತ? ಖಂಡಿತ. ಸಣ್ಣ ಮಗು ಇರುವಾಗಲೇ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳ ಒಂದು ನಿಸ್ವಾರ್ಥ ಸೇವೆ ನಾನು ಕಣ್ಣಾರೆ ಕಂಡವ. ಬೆಳೀತಾ ಇರುವಾಗ ಆ ಒಂದು ಸೇವೆ ಅಂದರೆ ಆವಾಗ ಏನು ಲಕ್ಷ ಲಕ್ಷ ದುಡ್ಡು ಇಟ್ಕೊಂಡು ಯಾರೂ ಸೇವೆ ಮಾಡಿದವರಲ್ಲ ಊರಲ್ಲಿ ಹಿರಿಯರು. ಆದರೆ ಅವರಲ್ಲೊಂದು ನಿಸ್ವಾರ್ಥ ಸೇವೆ ಇತ್ತು ಸಮಾಜಕ್ಕಾಗಿ. ಅದನ್ನು ನೋಡ್ತಾ ನನಗೂ ಅದೇ ರೀತಿ ನನ್ನಿಂದ ಆದಷ್ಟು ಈ ಸಮಾಜಕ್ಕೆ ಏನಾದರೂ ಮಾಡುವ ಅಂತ ಆ ಪ್ರೇರಣೆ ತಂದೆ ತಾಯಿಗಳಿಂದಲೇ ನನಗೆ ಬಂದಿದೆ. ಇನ್ನೊಂದು ನನಗೆ ಅನಿಸಿದ್ದು ಏನಂದರೆ, ನಮ್ಮ ಈ ತುಳುನಾಡು, ಅದೇ ಕರ್ನಾಟಕ, ಭಾರತ ದೇಶ ಒಂದು ಪುಣ್ಯ ದೇಶ, ಪುಣ್ಯ ಭೂಮಿ. ಈ ದೇಶದಲ್ಲಿ ನಾವು ಜನ್ಮ ಪಡೆಯುವುದೇ ಅದೇ ನಾವು ಭಾಗ್ಯವಂತರು, ಪುಣ್ಯವಂತರು. ಯಾಕೆಂದರೆ ನಾವು ವಿದೇಶದಲ್ಲಿದ್ದಾಗ ಭಾರತದಷ್ಟು ಶ್ರೇಷ್ಠ ದೇಶ ಪ್ರಪಂಚದಲ್ಲಿ ಎಲ್ಲೂ ಸಿಗಲು ಸಾಧ್ಯ ಇಲ್ಲ. ಕಲೆ, ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರದಲ್ಲಿ ಎಲ್ಲ ಕಡೆ ಭಾರತ ದೇಶ ಅತ್ಯುನ್ನತ ಮಟ್ಟದಲ್ಲಿ ಇದೆ. ಆದ್ದರಿಂದ ಈ ದೇಶದಲ್ಲಿ ನಾವು ಜನ್ಮ ಪಡೆದದ್ದು ನಮ್ಮ ಪುಣ್ಯ, ನಮ್ಮ ಭಾಗ್ಯ.
ಅದೇ ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ಪಡೆದರೂ ಈಗ ನನ್ನ ಕರ್ಮಭೂಮಿ ವಿದೇಶ. ಅಲ್ಲೂ ನಿಯತ್ತಿಂದ ನಾವು ಕೆಲಸ ಮಾಡಿಕೊಂಡು ಅಲ್ಲಿಯ ಯಾವುದೇ ಕಲೆ ಸಂಸ್ಕೃತಿ ಪರಂಪರೆಗೆ ನಮ್ಮಿಂದ ಆಗುವಂತಹ ಸಹಕಾರ ಅಂದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರುತ್ತೆ. ಅಲ್ಲೂ ಬೇರೆ ಬೇರೆ ದೇಶದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅವರೊಟ್ಟಿಗೆ ನಾವು ಕೂಡ ಒಂದು ಸೇರಿಕೊಂಡು ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುತ್ತಿರುವುದು ಬಹಳಷ್ಟು ಸಂತೋಷವಾಗ್ತಿದೆ. ಅಲ್ಲೂ ಕೂಡ ಅಲ್ಲಿಯ ಸಂಪಾದನೆಯ ಒಂದು ಅಂಶ ಈ ಸಮಾಜಕ್ಕೆ ಇಲ್ಲಿ ಕೊಟ್ಟರೆ ಅದಕ್ಕಿಂತ ದೊಡ್ಡ ಪುಣ್ಯ ಬಹುಶಃ ನಮಗೇನು ಸಿಗಲ್ಲ. ಯಾಕೆಂದರೆ ನೀವು ಹೇಳಿದಾಗೆ ಕೆಲವರು ತನ್ನ ಕುಟುಂಬ ತನ್ನ ಆಸ್ತಿ ಬದುಕು ಇದರ ಮೇಲೇ ಹರಿಸುತ್ತಾರೆ. ಆದರೆ ನಾವೊಂದು ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ ಕೊರೋನಾ ಎಲ್ರಿಗೂ ಪಾಠ ತಿಳಿಸಿದೆ. ನಿಜ, ಹೌದು. ಜಾತಿ ಮತ ಭೇದ ಭಾವ ಎಲ್ಲಕ್ಕಿಂತಲೂ ಮಿಗಿಲಾಗಿ ಮಾನವೀಯತೆ ಎಂಬುದನ್ನು ಸೃಷ್ಟಿಸಿದೆ. ಹೌದು. ಹಾಗೆ ದುಡ್ಡು ಆಸ್ತಿ ಬದುಕು ಅದೆಲ್ಲವೂ ಬೇಕು, ಆದರೆ ಅದೇ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ. ನಾವು ಎರಡು ಹೊತ್ತು ಊಟ ಮಾಡುವಾಗ ಇನ್ನೊಬ್ಬರು ಒಂದು ಊಟಕ್ಕೆ ಒಂದು ಸ್ವಲ್ಪ ತೊಂದರೆ ಇದ್ದಾಗ ಅವರಿಗೆ ಸ್ವಲ್ಪ ಅದರಿಂದ ನಾವು ಹಂಚಿಕೊಂಡಾಗ ಅದರಲ್ಲಿ ಸಿಕ್ಕುವಂತಹ ಆ ಒಂದು ಸಂತೃಪ್ತಿ ಬಹುಶಃ ಯಾವ ಆಸ್ತಿ ಬದುಕು ಎಷ್ಟಿದ್ದರೂ ಸಿಗಲು ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಯಾವ ಸಮಯದಲ್ಲೂ ಯಾವುದೇ ಒಂದು ಕಷ್ಟದಲ್ಲಿ ಯಾರೇ ಇದ್ದಾಗಲೂ ಆ ಒಂದು ಚಿಂತನೆ ಇರುತ್ತೆ, ಏನಾದರೂ ನಮ್ಮಿಂದ ಸಹಕಾರ ಕೊಡುವ, ನಮ್ಮಿಂದ ಆಗುವಷ್ಟು. ಹಾಗೆ ನನ್ನ ವಿನಂತಿ ಏನಂದರೆ ಎಲ್ಲರಲ್ಲೂ ತಮ್ಮಿಂದ ಆದಷ್ಟು ಒಂದು ಸಹಕಾರ ಎಲ್ರಿಗೂ ಸಮಾಜಕ್ಕೆ ಸಿಕ್ಕಿದರೆ, ಹಾಗೆಯೇ ದೇಶ ಸೇವೆ. ದೇಶ ಅಂದರೆ ಯಾರು? ನಾವೆಲ್ಲರೂ ಸೇರಿದರೆ ದೇಶ. ಒಳ್ಳೆಯ ಪ್ರಜೆಯಾಗಿ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸಿದರೆ ದೇಶ ಉದ್ಧಾರ ಆಗಲು ಸಾಧ್ಯ. ಕೇವಲ ಒಂದು ಸರ್ಕಾರದಿಂದ ದೇಶ ಉದ್ಧಾರ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇಡೀ ಸರ್ಕಾರ ದೇಶವನ್ನೇ ಉದ್ಧಾರ ಮಾಡುತ್ತೆ ಅಂತ ಅವರಿಗೂ ಸಾಧ್ಯ ಇಲ್ಲ. ಆದರೆ ಎಲ್ಲ ಪ್ರಜೆಗಳು ಒಟ್ಟು ಸೇರಿ ಎಲ್ಲರೂ ಒಟ್ಟು ಸೇರಿ ದೇಶ ಸಮೃದ್ಧಿಯಾಗಲು ಸಾಧ್ಯ. ಓಕೆ. ಬಹುಶಃ ತಮ್ಮಂತೆ ಅನೇಕ ಜನ ಸಮಾಜ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರು. ಬಹುಶಃ ಕೋವಿಡ್ ಟೈಮ್ ಎಲ್ಲರಿಗೂ ಕೂಡ ಬಹುಶಃ ಈ ರೀತಿ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದವರ ಒಂದು ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿತು. ಆ ಸಂದರ್ಭದಲ್ಲಿ ಮೊದಲಿಗರಾಗಿ ನಿಂತು ಕಷ್ಟದಲ್ಲಿದ್ದವರಿಗೆ ನೆರವಾಗುವಂತಹ ಕೆಲಸವನ್ನು ತಾವು ಕೂಡ ಮಾಡಿದ್ದೀರಿ. ಸೊ ಆ ಸಂದರ್ಭದಲ್ಲಿ ಒಂದು ಕಡೆಯಿಂದ ಆರ್ಥಿಕ ಬಿಕ್ಕಟ್ಟು ಎದುರಾಗಬಹುದು ಅನ್ನುವಂಥ ಒಂದು ಯೋಚನೆ ಚಿಂತನೆಗಳು, ಅಂದರೆ ಹೇಳೋದಿಕ್ಕಾಗೋದಿಲ್ಲ ಮುಂದಕ್ಕೆ ಏನಾಗುತ್ತೆ, ಅಂದರೆ ಕೋವಿಡ್ನ ಪರಿಸ್ಥಿತಿ ಅಷ್ಟು ಒಂದು ಅತಂತ್ರವಾಗಿತ್ತು, ಹೀಗೆ ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇರಲಿಲ್ಲ, ಯಾವಾಗ ಇದರಿಂದ ಹೊರಗೆ ಬರ್ತೇವೆ ಅನ್ನುವಂಥದ್ದು. ಬಹುಶಃ ಆ ಸಂದರ್ಭದಲ್ಲಿ ಕೂಡ ಯಾರು ಕೂಡ ಎದೆ ಇನ್ನೊಬ್ಬರಿಗೆ ನೆರವಾಗುವಂಥ ಕೆಲಸವನ್ನು ಮಾಡಿದ್ರಿ. ಸೊ ಆ ಸಮಯದಲ್ಲಿ ಮಾಡಿದಂಥ ಒಂದಷ್ಟು ಸೇವೆಗಳ ಬಗ್ಗೆ ಒಂದು ಬೆಳಕು ಚೆಲ್ಲೋದಿದ್ರೆ, ಆ ಸಮಯದಲ್ಲಿ ಹೇಗಿತ್ತು ಪರಿಸ್ಥಿತಿ? ವಿದೇಶದಲ್ಲಿದ್ದುಕೊಂಡು ತಾವು ಯಾವ ಥರ ಒಂದು ಇಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇದ್ರಿ, ಹೇಗೆ ಅನಿಸ್ತಾ ಇತ್ತು ಆಗ ಅಂತ? ವಿದೇಶದಲ್ಲೂ ಆ ಕೊರೋನಾ ಬಂದಾಗ ಬಹಳಷ್ಟು ಒಂದು ಸಂಕಷ್ಟ ಎದುರಿಸಬೇಕಾಯಿತು. ಅಂದರೆ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಒಂಥರ ಹೆದರಿಕೆ, ಏನಾಗುತ್ತೆ, ನಾಳೆಯ ದಿವಸ ಏನೆಂಬುದು ಯಾರಿಗೂ ಗೊತ್ತಿರೋದಿಲ್ಲ. ಹೌದು. ಅದು ಆದ್ದರಿಂದ ನಮ್ಮಿಂದ ಏನು ಸಹಾಯ ಮಾಡಬಹುದು, ಯಾಕೆಂದರೆ ಮಾರ್ಚ್ 2020ರಲ್ಲಿ ಕೊರೋನಾ ಪ್ರಾರಂಭವಾಯಿತು. ಹೌದು. ಆವಾಗ ನಾನು ಪ್ರತಿದಿನ ನಿಮ್ಮ ಸುದ್ದಿ ನ್ಯೂಸ್ ರಾತ್ರಿ ನೋಡುವುದು. ವಿಷಯ ಪ್ರತಿದಿನ ಪುತ್ತೂರು ತಾಲೂಕು ಹಾಗೂ ನಮ್ಮ ಈ ರಾಜ್ಯ ದೇಶದ ಬಗ್ಗೆ ಎಲ್ಲ ನ್ಯೂಸ್ಗಳನ್ನು ಸಾಧಾರಣ ರಾತ್ರಿ ನಾನು ನೋಡ್ತಾ ಇರ್ತೇನೆ. ಕೊರೋನಾದ ಬಗ್ಗೆ ಪುತ್ತೂರು ತಾಲೂಕು ಸ್ವಲ್ಪ ವಿಷಯ ತಿಳ್ಕೊಂಡೆ. ಆವಾಗ ಅಂದರೆ ಲಾಕ್ಡೌನ್ ವಿಷಯ ಅನೌನ್ಸ್ ಆಯಿತು. ಲಾಕ್ಡೌನ್ ಆಗುವಾಗ ಊಟಕ್ಕೂ ಅಕ್ಕಿಯ ಸ್ವಲ್ಪ ತೊಂದರೆ ಅಂತ ಅನಿಸಿತ್ತು. ಹಾಗೆ ಕೂಡಲೇ ನಮ್ಮ ಮನೆ ತಮ್ಮಂದಿರೆಲ್ಲ ಇದ್ದರು, ಅವರಿಗೆಲ್ಲ ಹೇಳಿ, ಹಾಗೆ ನಮ್ಮ ಕುಟುಂಬದವರು ಎಲ್ಲ ಅವರಲ್ಲಿ ಮಾತಾಡಿ, ಸೊ ನಮ್ಮಿಂದ ಆಗುವಷ್ಟು, ಅಂದರೆ ಅಷ್ಟು ಅದೇನು ದೊಡ್ಡ, ಯಾಕೆಂದರೆ ಈ ಒಂದು ಚಾರಿಟಿ ಅಂತ ಹೇಳೋದು ಅದೊಂದು ಸಮುದ್ರ.
ಹೌದು. ನಾವು ಏನು ಮಾಡಿದರೆ ಅದೊಂದು ಬಹುಶಃ ಒಂದು ಹನಿ ಇರ್ಬೋದು ಅಷ್ಟೇ, ಬಿಂದು ಅಷ್ಟೇ. ಬಿಂದು. ಆದರೂ ನಮ್ಮಿಂದ ಆ ಒಂದು ಬಿಂದು ಆದರೂ ಸೇರಿದರೆ, ಹಾಗೆಯೇ ಪ್ರತಿಯೊಬ್ಬರಿಂದ ಆ ಬಿಂದು ಸೇರಿದರೆ ಸಮುದ್ರವೂ ಆಗುತ್ತೆ ಅದು. ಹಾಗೆ ಅದಕ್ಕೆ ವ್ಯವಸ್ಥೆ ಮಾಡುವ ಅಂತ ಹೇಳಿ ಒಂದು ಅಕ್ಕಿ ಎಲ್ಲ ಅಂದರೆ ಎಲ್ಲ ಕುಟುಂಬಗಳಿಗೂ ಬೇಕಾದವರಿಗೆ ಒಂದು ಸಹಾಯ ಮಾಡುವಂಥ ಆ ಒಂದು ಪ್ರಥಮ ಹೆಜ್ಜೆಯನ್ನು ನಾವಿಟ್ಟೆವು. ಅದರಲ್ಲಿ ಬಹಳಷ್ಟು ನಾನು ಸಂತೋಷಪಟ್ಟೆ. ಯಾಕೆಂದರೆ ಅಂದರೆ ಇಷ್ಟು ದಿವಸ ಆಗಿರಲಿಲ್ಲ ಅದು ಕೊರೋನಾ ಬಂದಾಗ. ಆ ಒಂದು ಇದರಿಂದಾಗಿ ಬಹಳಷ್ಟು ಸಂಘ ಸಂಸ್ಥೆಗಳು, ಸರಕಾರ ಎಲ್ಲವೂ ಆ ನಂತರ ಬಹಳಷ್ಟು ಸಹಕಾರ ನೀಡಿದೆ ಸಮಾಜಕ್ಕೆ. ಬಹಳಷ್ಟು ಅಂದರೆ ಸರ್ಕಾರವು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಕೊರೋನಾದಿಂದಾಗಿ. ಹಾಗೆ ಅದೊಂದು ಪ್ರೇರಣೆ ಆಯಿತಾ ಎಂಬುದು ನನಗೂ ಒಂದು ರೀತಿಯ, ಯಾಕೆಂದರೆ ಯಾವುದೇ ನಾವು ಮಾಡಿದಾಗ ಒಂದು ಪ್ರೇರಣೆ ಆದರೆ ಇನ್ನೊಂದು 10 ಜನ ಅದನ್ನು ಮಾಡಿದರೆ ನಮಗೂ ಖುಷಿಯಾಗುತ್ತೆ. ಯಾಕೆಂದರೆ ಎಲ್ಲರೂ ಸೇರಿಕೊಂಡು ಸಮಾಜಕ್ಕೆ ಏನಾದರೂ ಮಾಡ್ತಾರೆ ಅಂತ. ಹಾಗೆಯೇ ಇನ್ನೊಂದು 2021ರಲ್ಲಿ ನಮ್ಮ ಜಾತ್ರೆ, ಪುತ್ತೂರು ಜಾತ್ರೆಗೆ ಜಾಯಿಂಟ್ ವೀಲ್ನವರು ಬಹುಶಃ ಮೈಸೂರು, ಮಂಡ್ಯ ಅಂದರೆ ಅವರು ಕುಟುಂಬ ಸಮೇತ ಬರುವುದು. 9 ಕುಟುಂಬಗಳು, ಬಹುಶಃ ಒಂದು 60-65 ಜನರು ಇದ್ದರು. ಹಾಗೆ ನಿಮ್ಮ ಸುದ್ದಿ ಯೂಟ್ಯೂಬ್ ಮೂಲಕ ನಾನು ರಾತ್ರಿ 11 ಗಂಟೆಗೆ ಅದನ್ನು ವೀಕ್ಷಿಸಿದಾಗ ಅವರ ಕಷ್ಟ ಅಂದರೆ ದಿನಚರಿಯ ಕಷ್ಟವನ್ನು ಅದರಲ್ಲಿ ಹೇಳಿದರು. ಊಟಕ್ಕೂ ಸ್ವಲ್ಪ ಕಷ್ಟ, ಯಾಕೆಂದರೆ ಆ ಜಾಯಿಂಟ್ ವೀಲ್ ಅಲ್ಲಿ ಫಿಕ್ಸ್ ಮಾಡಿ ಬಹುಶಃ ಒಂದು ದಿನ ಏನೋ ರನ್ ಮಾಡಿದ್ದಾರೆ, ಮರುದಿನ ಲಾಕ್ಡೌನ್ ಮಾಡಲೇಬೇಕಾಯ್ತು. ಯಾಕೆಂದರೆ ಕೊರೋನಾದ ಇದರಿಂದಾಗಿ ಯಾರಿಗೂ ಯಾವುದೇ ಅದನ್ನು ಅಡೆತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕೊರೋನಾದಿಂದಾಗಿ ಅದು ಇಡೀ ಎಲ್ಲವೂ ನಿಶಬ್ದವಾಗಿತ್ತು. ಸೊ ಅದನ್ನು ನೋಡಿ ನನಗೊಂಥರ ಬೇಸರ ಆಯಿತು, ಈವನ್ ಕಣ್ಣೀರು ಬಂತು. ಯಾಕೆಂದರೆ ಯಾರೇ ಆಗಲಿ, ಅವರು ಮಂಡ್ಯದವರಾಗಲಿ ಮೈಸೂರಿನವರಾಗಲಿ ಯಾವುದೇ ಊರಿನ ಬಂದಿರಲಿ, ನಮ್ಮ ಊರಿಗೆ ಬಂದಿದ್ದಾರೆ. ಪುತ್ತೂರು ಅಂದರೆ ನಮ್ಮೂರು. ನಮ್ಮೂರಿಗೆ ಬಂದು ಒಬ್ಬರಿಗೆ ಒಂದು ಮಕ್ಕಳು, ಒಂದು ಕುಟುಂಬ, ಅವರಿಗೆ ಒಂದು ಊಟ ಇಲ್ಲ ಅಂತ ಹೇಳಿದರೆ ಬಹಳಷ್ಟು ಬೇಸರ. ರಾತ್ರಿ ಅಲ್ಲಿ 11-12 ಗಂಟೆ ಅಂದರೆ ಇಲ್ಲಿ 1-1:30 ಗಂಟೆ ಆಗುತ್ತೆ. ರಾತ್ರಿ ಯಾರಿಗೆ ಫೋನ್ ಮಾಡೋದು ಅಂತ ಆಗಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಡಾಕ್ಟರ್ ಶಿವಾನಂದ್ ನಿಮ್ಮ ಸುದ್ದಿಯ ಸಂಪಾದಕರಿಗೆ ಫೋನ್ ಮಾಡಿದೆ. ಅವರಿಗೆ ಬಹಳಷ್ಟು ಒಂಥರ ಸಂತೋಷವಾಯಿತು ಅವರಿಗೆ. ಯಾಕೆಂದರೆ ನೀವು ಅಬುದಾಬಿಯಲ್ಲಿ ಇದ್ದುಕೊಂಡು ಪುತ್ತೂರಿನಲ್ಲಿ ಈ ಥರ ಆದಾಗ ನೀವು ಅದರ ಬಗ್ಗೆ ಒಂದು ಮಾತೆತ್ತಿದ್ದೀರಿ. ಬಹಳಷ್ಟು ನನಗೆ ಇದಾಯಿತು. ಅದಕ್ಕೆ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೇನೆ. ಅದು ಯಾರು ರಿಪೋರ್ಟ್ ಮಾಡ್ತಾರೋ ಅವರ ನಂಬರ್ ನಿಮಗೆ ಕಳಿಸ್ತೇನೆ, ಅದಕ್ಕೆ ವ್ಯವಸ್ಥೆ. ಹಾಗೆ ನೀವೇ ಅದರ ರಿಪೋರ್ಟ್ ಮಾಡಿ ನಿಮ್ಮ ಬಗ್ಗೆ ಅದರ ಬಗ್ಗೆ ಮಾಡಿ ಅದಕ್ಕೆ ಬೇಕಾದ ಸಹಕಾರ ಕೊಟ್ಟೆ. ಇದು ಆನಂತರ ಬಹಳಷ್ಟು ಜನ ಅಂದರೆ ದೇವಸ್ಥಾನದ ಬಗ್ಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮುನ್ಸಿಪಾಲಿಟಿ ಸಹಕಾರ ಕೊಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಹಾಗೆ ಮಾಧ್ಯಮ ಮಿತ್ರರೆಲ್ಲ ಸೇರಿದ್ದಾರೆ, ಸಮಾಜ ಸೇವಕರು ಪ್ರತಿಯೊಬ್ಬರು. ಆನಂತರ ಬಹುಶಃ ಒಂದು 3-4 ತಿಂಗಳು ಅವರು ಇಲ್ಲೇ ಇದ್ದರು. ಅವರು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದರು. ಅವರ ಆಶೀರ್ವಾದವೇ ನನಗೆ ಅನಿಸುತ್ತೆ ಅದೊಂದು ಭಾಗ ಈ ಪ್ರಶಸ್ತಿ ಅಂತ ಅನಿಸುತ್ತೆ. ಯಾಕೆಂದರೆ ನೀವು ಅವರ ಲೈವ್ ತಗೊಂಡಿದ್ದೀರಿ, ಅವರ ಆಶೀರ್ವಾದವನ್ನು ನಾನು ಕೇಳಿ ಬಹಳಷ್ಟು ಇದಾದೆ. ಬಹುಶಃ ಅದೆಲ್ಲ ಆ ಒಂದು ಆಶೀರ್ವಾದ ಅವರೆಲ್ಲರ ದೇವರ ಅನುಗ್ರಹದಿಂದ ಈ ಪ್ರಶಸ್ತಿ ಬರಲು ಸಾಧ್ಯವಾಯಿತು ನನಗೆ. ಓಕೆ. ಸೊ ಆ ಬಳಿಕವೂ ಕೂಡ ಮುಂದುವರಿತಾ ಬಂದಿದೆ. ಬಹುಶಃ ಯಾವುದೇ ಈ ಭಾಗದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಷ್ಟು ಕಾರ್ಯಕ್ರಮಗಳು, ಅಭಿವೃದ್ಧಿ ಕೆಲಸಗಳು, ಆಗ್ತದೆ ಅಂತ ಹೇಳಿದ್ರು ಕೂಡ ತಮ್ಮ ಒಂದು ಹೆಸರು ಅಲ್ಲಿ ಮುಂಚೂಣಿಯಲ್ಲಿರುತ್ತೆ, ತಮ್ಮ ಸಹಕಾರ ಅಲ್ಲಿ ಮೊದಲಿಗೆ ಬಂದು ಸೇರುತ್ತೆ ಅನ್ನುವಂಥದ್ದು. ಅದೇ ರೀತಿ ಸಂಘ ಸಂಸ್ಥೆಗಳಿಗೂ ಕೂಡ ನಿರಂತರವಾಗಿ ದೇಣಿಗೆಯನ್ನು ಕೊಡ್ತಾ ಬರ್ತಾ ಇದ್ದೀರಿ. ಬಹುಶಃ ಈ ಎಲ್ಲ ತಮ್ಮ ಒಂದು ಸೇವೆ ಏನಿದೆ ಅದಕ್ಕೆ ಈವರೆಗೆ ಅನೇಕರು ಪ್ರೀತಿ ಅಭಿಮಾನವನ್ನು ತೋರಿಸಿದ್ದಾರೆ, ತಮ್ಮಲ್ಲಿಗೆ ಕರೆದು ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಈಗ ಸರ್ಕಾರ ಕೂಡ ತಮಗೆ ಒಂದು ಗುರುತಿಸಿ ಒಂದು ವಿಶೇಷವಾದ ಅಭಿನಂದನೆಯನ್ನು, ಗೌರವವನ್ನು ಸಲ್ಲಿಸಿದೆ. ಸೊ ಈ ಎಲ್ಲರ ಒಂದು ಪ್ರೀತಿ, ವಿಶ್ವಾಸ ಇದರ ಬಗ್ಗೆ ಒಂದು ಹೇಳೋದಿದ್ರೆ ಏನು ಅನಿಸುತ್ತೆ ಸರ್? ಖಂಡಿತ. ಯಾಕೆಂದರೆ
ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಈ ಎಲ್ಲ ಕ್ಷೇತ್ರದಲ್ಲಿ ನಮ್ಮಿಂದ ಆದಷ್ಟು ಒಂದು ಸಹಕಾರ ನೀಡಿದರೆ ಅದು ನಮಗೂ ಬಹಳಷ್ಟು ಸಂತೋಷ ತರುತ್ತೆ. ಹಾಗೂ ಅದರಿಂದ ಇನ್ನೊಬ್ಬರಿಗೂ ಸ್ವಲ್ಪ ಪ್ರಯೋಜನ ಸಿಗಬಹುದು. ಈಗ ವಿದ್ಯಾಭ್ಯಾಸ, ಎಷ್ಟೋ ಬಡ ಕುಟುಂಬ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಮ್ಮಿಂದ ಆಗುವಷ್ಟು ಸಹಕಾರ ಮಾಡಿದರೆ ಬಹುಶಃ ಯಾವುದೇ ಒಂದು ಮನೆಯಲ್ಲಿ ಒಂದು ಹುಡುಗ ಅಥವಾ ಹುಡುಗಿ ವಿದ್ಯೆಯನ್ನು ಕಲಿತು ಆ ಮನೆಯೇ ಬೆಳಕನ್ನು ಕಾಣ್ಬೋದು. ಅದರಿಂದಾಗಿ ಬಹುಶಃ ಆ ಮನೆಯ ಹಲವಾರು ಜನರು ತನ್ನ ಜೀವನವನ್ನು ಸಾಗಿಸಬಹುದು. ಆದ್ದರಿಂದ ವಿದ್ಯೆ ಎಂಬುದು ಬಹಳಷ್ಟು ಮುಖ್ಯ. ಹಾಗೆ ನಮ್ಮಿಂದ ಆಗುವಷ್ಟು ಸಹಕಾರ ಅದರಲ್ಲಿ ಖಂಡಿತ ಕೊಡ್ತಾ ಇದ್ದೇವೆ. ಹಾಗೆಯೇ ಧಾರ್ಮಿಕ ಕ್ಷೇತ್ರ, ಕ್ಷೇಮ, ಆರೋಗ್ಯ, ನೆಮ್ಮದಿಯಿಂದ ವಾತಾವರಣ ಇರಬೇಕು. ದೇವರ ಅನುಗ್ರಹ ಇಲ್ಲದೆ ಯಾವ ಕೆಲಸವೂ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಬ್ಬರ ಅವರವರ ಧರ್ಮ ಅವರವರಿಗೇ ಶ್ರೇಷ್ಠ. ಹಾಗೆ ನಾವು ನಮ್ಮ ಧರ್ಮ ಯಾವುದಿದೆ ಅದಕ್ಕೆ ಸಹಕಾರ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಎಲ್ಲರ ಧರ್ಮವೂ ಶ್ರೇಷ್ಠ, ಇನ್ನೊಬ್ಬರಿಗೂ ಅದಕ್ಕೆ ನಮಗೆ ಸಹಕಾರ ಕೊಡಲು ದೇವರ ಆ ಶಕ್ತಿ ಕೊಡುವಾಗ ನಾವು ನಮ್ಮಿಂದಲೂ ಸಹಕಾರ ನೀಡ್ತೇವೆ. ಹಾಗೆ ಸಾಮಾಜಿಕ ಯಾವುದೇ ರೀತಿಯ ಅಂದರೆ ಅವರ ಆರೋಗ್ಯದ ಬಗ್ಗೆ ಇರ್ಬೋದು, ಅವರ ವಸತಿ ಬಗ್ಗೆ ಇರ್ಬೋದು, ಯಾವುದೇ ರೀತಿಯಲ್ಲಿ ನಮ್ಮಿಂದೊಂದು ಸಹಕಾರ ಆದಾಗ ನಮಗೆ ಬಹಳಷ್ಟು ಸಂತೋಷ ಅನಿಸುತ್ತೆ ನನಗೆ. ಯಾಕೆಂದರೆ ನನಗೆ ಕೋಟಿಗಟ್ಟಲೆ ಆಸ್ತಿ ಮಾಡಬೇಕು, ಡೆಪಾಸಿಟ್ ಇಡಬೇಕು, ಅದು ನನಗೆ ಮನಸ್ಸು ಅದರಲ್ಲಿ ನಾನು ಇದರಲ್ಲೇ ಇಲ್ಲ. ಯಾಕೆಂದರೆ ಯೋಚನೆಯಲ್ಲೇ ಇಲ್ಲ. ನಾನು ಮಕ್ಕಳಿಗೂ ಅಷ್ಟೇ ಹೇಳಿದ್ದೇನೆ, ಮೊದಲೇ ಹೇಳಿದ್ದೇನೆ, ಒಳ್ಳೆಯ ಸಂಸ್ಕಾರ, ಇಲ್ಲಿಯ ಕಲೆ, ಸಂಸ್ಕೃತಿ, ಪರಂಪರೆ, ಆಚಾರ, ವಿಚಾರದಲ್ಲಿ ಮುಂದುವರಿಯುತ್ತಾ ಒಳ್ಳೆಯ ವಿದ್ಯೆಯನ್ನು ಕಲಿತು ಆನಂತರ ನೀವು ನಿಮ್ಮ ಜೀವನವನ್ನು ಸಾಗಿಸಬೇಕು. ಅದು ಈಗಿನ ಮಕ್ಕಳಿಗೆ ನಾವು ಕೊಡಬೇಕಾದ ಬಹಳಷ್ಟು ಮುಖ್ಯ ಕಾರಣ. ಯಾಕೆಂದರೆ ನಾವು ಸಣ್ಣ ಮಕ್ಕಳಿರುವಾಗ ಅಥವಾ ನಮ್ಮ ಹಿರಿಯರು ಪೂರ್ವಜರು ಅವರಿಗೆ ಒಂದು ಜವಾಬ್ದಾರಿ ಇತ್ತು. ಯಾಕೆಂದರೆ ಒಂದು ಮನೆಯಲ್ಲಿ 5 ಅಥವಾ 10 ಮಕ್ಕಳಿದ್ದರು. ಆವಾಗ ವಿದ್ಯಾಭ್ಯಾಸಕ್ಕೆ 1 ಅಥವಾ 2 ಯಾರಾದರೂ ಹೋಗ್ತಾಯಿದ್ರು, ಬಾಕಿಯವರು ವ್ಯವಸಾಯನ, ತೋಟನ ಆ ಥರ ಇತ್ತು. ಹಾಗೆ ಆ ಪೂರ್ವಜರ ಹಿರಿಯರಿಗೆ ಒಂದು ಜವಾಬ್ದಾರಿ ಇತ್ತು, ನಾನು ಸ್ವಲ್ಪ ಆಸ್ತಿ ಮಾಡಬೇಕು, ಆ ಆಸ್ತಿ ಅವರಿಗೆ ಪಾಲು ಮಾಡಿ ಕೊಡುವಾಗ ಅವರಿಗೂ ಅವರ ಜೀವನ ಅಂಶದಲ್ಲಿ ಇರಬೇಕು ಅಂತ. ಆದರೆ ಈಗಿನ ಜನರೇಷನ್, ಈಗಿನ ಮಕ್ಕಳಿಗೆ ಅದು ಮುಖ್ಯವಲ್ಲ. ಹೌದು, ಈಗಿನ ಜನರೇಷನ್ ಒಳ್ಳೆಯ ವಿದ್ಯೆ ಕೊಡಬೇಕು. ಯಾವುದೇ ತಂದೆ ತಾಯಿ ವಿದ್ಯೆ ಕೊಟ್ಟರೆ, ಹಾಗೆಯೇ ಅವರ ಮನೆಯ ಆಚಾರ, ವಿಚಾರ, ಸಂಸ್ಕಾರ ಅದು ಬಹಳಷ್ಟು ಮುಖ್ಯ. ದೇಶ ಪ್ರೇಮ, ಯಾವ ದೇಶದಲ್ಲೂ ಹೋದರೂ ನಾವು ಜನ್ಮ ಪಡೆದಂಥ ದೇಶ ಅದು ಮುಖ್ಯ. ಹೌದು, ಆ ಪ್ರೀತಿ ಯಾವಾಗಲೂ ಇರಬೇಕು, ಎಲ್ಲೇ ಸಂಪಾದನೆ ಮಾಡಲಿ. ಆದರೆ ನಾವು ಹುಟ್ಟಿದಂಥ ಈ ಭೂಮಿ ಪುಣ್ಯ ಭೂಮಿ, ಇಲ್ಲಿ ನಮ್ಮಿಂದ ಸಹಕಾರ ಆದರೆ ಅದಕ್ಕೆ ದೇವರ ಅನುಗ್ರಹ ಇರುತ್ತೆ. ಹಾಗೆ ಆಸ್ತಿ ಬದುಕೇ ಈಗಿನ ಜನ್ರೇಷನ್ಗೆ ಮುಖ್ಯವಲ್ಲ. ವಿದ್ಯೆ ಕೊಡುವ, ಒಳ್ಳೆಯ ಆಚಾರ ವಿಚಾರ ಮಾಡಿ ಸಂಸ್ಕಾರ ಕೊಡುವ, ಅದೇ ಮುಖ್ಯ ನನ್ನ. ಓಕೆ, ಬಹುಶಃ ಈ ಸಂದರ್ಭದಲ್ಲಿ ತಾವು ಕೂಡ ಇತರರಿಗೆ ಒಂದು ಮಾರ್ಗದರ್ಶಕರಾಗಿ, ಒಂದು ಮಾದರಿ ವ್ಯಕ್ತಿಯಾಗಿ ಗುರುತಿಸಿಕೊಳ್ತಾ ಇದ್ದೀರಿ. ಬಹುಶಃ ತಮ್ಮನ್ನು ಈ ಒಂದು ಹಂತಕ್ಕೆ ಬೆಳೆಸುವಲ್ಲಿ ಒಂದಷ್ಟು ಜನ ಅವರದ್ದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರ್ಬೋದು, ಅಥವಾ ಒಂದು ತಮ್ಮನ್ನು ಬೆಳೆಸುವಲ್ಲಿ ಪಾತ್ರ ವಹಿಸಿರ್ಬೋದು. ಸೊ ಈ ಸಂದರ್ಭದಲ್ಲಿ ಯಾರನ್ನಾದರೂ ನೆನಪಿಸಿಕೊಳ್ಳೋದಿದ್ರೆ, ಯಾರಿಗಾದರೂ ಒಂದು ಕೃತಜ್ಞತೆಗಳನ್ನು ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ ಯಾರನ್ನು ನೆನಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಪ್ರಥಮವಾಗಿ ನನ್ನ ತಂದೆ ತಾಯಿ, ಅವರು ಖಂಡಿತ. ಆನಂತರ ನನ್ನ ಮನೆ ಇದೇ ಮಿತ್ರಂಪಾಡಿ. ಇಲ್ಲಿ ನನ್ನ ಅಣ್ಣ ಇದ್ದರು, ಅವರು ಈಗ ಸ್ವರ್ಗಸ್ಥರಾಗಿದ್ದಾರೆ. ಹಾಗೆ ನನ್ನ ಅಕ್ಕ, ನನ್ನ ಭಾವ, ನನ್ನ ತಮ್ಮಂದಿರು ಇಬ್ಬರು ಇದ್ದಾರೆ. ಹಾಗೆ ತಮ್ಮಂದಿರ ಕುಟುಂಬ, ಇದು ಬಹಳಷ್ಟು ಮುಖ್ಯ. ಯಾಕೆಂದರೆ ಯಾವುದೇ ಒಂದು ಮನೆ ಸಮಾಜ ಸೇವೆ ಅಥವಾ ಯಾವುದೇ ರೀತಿಯ ಒಂದು ಸಹಕಾರ ಅಥವಾ ಯಾವುದೇ ರೀತಿ ನಡೆಯಬೇಕಾದ್ರೆ ನಮ್ಮ ಮನೆಯಲ್ಲಿ ಪ್ರಾರಂಭವಾಗಬೇಕಂತೆ. ಹಾಗೆ ಸಮಾಜ ಸೇವೆ ಆಗಿರಲಿ, ದೇಶ ಸೇವೆ ಯಾವುದೇ ಆಗಿರಬೇಕು, ಆ ಮನೆಯಿಂದಲೇ ಪ್ರಾರಂಭವಾದರೆ ಅದು ಬಹುಶಃ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ. ಹಾಗೆ ಈ ಮನೆ ಬಹಳಷ್ಟು ಮುಖ್ಯ ನನಗೆ ಮಿತ್ರಂಪಾಡಿ. ಹಾಗೆ ನನ್ನ ತಾಯಿ ಮನೆ ಡಿಂಬ್ರಿಗುತ್ತು. ಆ ಡಿಂಬ್ರಿಗುತ್ತು ಒಳ್ಳೆಯ ಹೆಸರಿನ ಮನೆಯದು.
ಬಹಳಷ್ಟು ಅದರಿಂದ ಆಶೀರ್ವಾದ ಬಂದಿರುತ್ತೆ ನಮಗೆ. ಯಾಕೆಂದರೆ ಗುರು ಹಿರಿಯರಂದಾಗ ಅವರ ಆಶೀರ್ವಾದ ಬಹಳಷ್ಟು ಮುಖ್ಯ ನಮಗೆ. ಹಾಗೆಯೇ ನಮ್ಮ ನಾನು ಪ್ರಥಮ ವಿದ್ಯಾರ್ಥಿಯಾಗಿ ತಿಂಗಳಾಡಿ ಶಾಲೆ, ಈ ತಿಂಗಳಾಡಿ ಶಾಲೆ ಬಹಳಷ್ಟು ನನಗೆ ನೆನಪು. ಅದು ಬಹಳಷ್ಟು ವಿದ್ಯೆಯನ್ನು ಕೊಟ್ಟಂಥ, ಯಾಕೆಂದರೆ ನನ್ನ ಪ್ರಥಮ ವಿದ್ಯೆಯೇ ಈ ತಿಂಗಳಾಡಿ ಶಾಲೆ. ಹಾಗೆ ನಾಯಕತ್ವ ಕೂಡ ಈ ತಿಂಗಳಾಡಿ ಶಾಲೆಯಲ್ಲಿ ಪ್ರಾರಂಭವಾಗಿದೆ. ಅದು ಬಹಳಷ್ಟು ನನಗೆ, ಯಾಕೆಂದರೆ ಇಲ್ಲಿ 7ನೇ ಕ್ಲಾಸ್ ಇರುವಾಗ ವಿದ್ಯಾರ್ಥಿ ನಾಯಕ ಅಂತ ಮಾಡ್ತಾರೆ. ಅದು ಯೋಗದಿಂದ ನನ್ನ ಪಾಲಿಗೆ ಬಂದಿತ್ತು. ಆ 7ನೇ ಕ್ಲಾಸಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿ ಇಲ್ಲಿ ಮುಂದುವರಿದೆ. ಹಾಗೆಯೇ ಪುತ್ತೂರು ಸೈಂಟ್ ಫಿಲೋಮಿನಾ ಹೈಸ್ಕೂಲ್ ಹೋದೆ, ಸೈಂಟ್ ಫಿಲೋಮಿನಾ ಕಾಲೇಜ್ ಹೋದೆ. ಅಲ್ಲಿ ಬಹಳಷ್ಟು ಅಂದರೆ ಅಲ್ಲಿ ನಾನು ಈ ಯಕ್ಷಗಾನ ತರಬೇತಿಗೆ ಹೋದೆ. ಹಾಗೆಯೇ ನಾಟಕ ರಂಗ ಅಂದರೆ ಹವ್ಯಾಸಿ ನಾಟಕದಲ್ಲಿ ಯಕ್ಷಗಾನ, ನಮ್ಮದು ಕಾಲೇಜಲ್ಲಿ ಯಕ್ಷಗಾನ ಟೀಮ್ ಇತ್ತು. ಒಂದು ಶ್ರೀ ಸತ್ಯಶಂಕರ್ ಬಲ್ಲವ ಅಂತ ಬಂದು, ಹಾಗೆ ಭಾಸ್ಕರ ರೈ ಕುಕ್ಕುವಳ್ಳಿ ಇವರೆಲ್ಲ ಸಹಕಾರದೊಂದಿಗೆ ನಾವು ಅಲ್ಲಿ ಪ್ರದರ್ಶನ ಕೂಡ ಮಾಡಿದ್ದೇವೆ ಕಾಲೇಜಲ್ಲಿ. ಹಾಗೂ ಅಂತೂ ಈ ಊರಲ್ಲಿ ಪುತ್ತೂರಲ್ಲಿ ಬಹಳಷ್ಟು ನನಗೆ ವಿದ್ಯೆಯ ಬಗ್ಗೆ ಸಹಕಾರ ಬಂತು. ಹಾಗೆಯೇ ನಮ್ಮ ಈ ಕೆದಂಬಾಡಿ ಗ್ರಾಮ ಬಹಳಷ್ಟು ಹಿರಿಯರು, ಬಹಳಷ್ಟು ಸಮಸ್ತ ಜನರು ಒಂದು ರೀತಿಯ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಮಕ್ಕಳು ಬೆಳೆಯುತ್ತಿರುವಾಗ ಪರಿಸರ ಒಳ್ಳೆಯದಿರಬೇಕಂತ ಹೇಳ್ತಾರೆ. ಆ ಪರಿಸರ ಒಳ್ಳೆಯದಿದ್ದಾಗ ಮಕ್ಕಳು ಬೆಳೆಯುತ್ತಾರೆ, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಪ್ರಜೆ ಆಗ್ತಾರೆ. ಹಾಗೆ ಈ ಕೆದಂಬಾಡಿ ಗ್ರಾಮ ಬಹುಶಃ ಅದಕ್ಕೂ ಅವರು ಪ್ರೇರಣೆ ನನಗೆ. ಯಾಕೆಂದರೆ ಈ ವಾತಾವರಣ, ಕೆದಂಬಾಡಿ ಗ್ರಾಮದ ವಾತಾವರಣದಿಂದಾಗಿ ನಾನು ಬೆಳೆದವ. ಹಾಗೆಯೇ ಪುತ್ತೂರು ತಾಲೂಕು ಎಲ್ಲ ವ್ಯವಸ್ಥೆಯಿಂದ, ಎಲ್ಲ ಸಹಕಾರದಿಂದ, ಎಲ್ಲರ ಸಹಕಾರದಿಂದ ಮುಂದುವರಿದೆ. ಹಾಗೆಯೇ ಬೆಂಗಳೂರು ಹೋದೆ, ಬೆಂಗಳೂರಲ್ಲಿ CA ಮಾಡ್ತಾಯಿದ್ದೆ. ಹಾಗೆಯೇ ಅಲ್ಲಿ ಮುಂದುವರಿಯುತ್ತಾ ಈ ನಾಯಕತ್ವ ಅಲ್ಲಿ ಮುಂದುವರಿಯಿತು ನನಗೆ. ಬೆಂಗಳೂರಲ್ಲಿ ಬನ್ಸ್ ಯೂತ್ ವಿಂಗ್ ಅಂತ ಇತ್ತು. ಆ ಬನ್ಸ್ ಯೂತಿನ ಅಧ್ಯಕ್ಷನಾಗಿ ಆಗುವ ಯೋಗ ಭಾಗ್ಯ ನನ್ನ ಪಾಲಿಗೆ ಬಂತು. ಅದಕ್ಕೆ ಬಹಳಷ್ಟು ಬಂಟ ಸಮಾಜದ ಹಿರಿಯರು ಕಿರಿಯರು ಬಹಳಷ್ಟು ಆಶೀರ್ವಾದ ಹಾಗೂ ಸಹಕಾರ ನೀಡಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ನನಗೆ ಆ ಸೇವೆ ಮಾಡುವ ಯೋಗ ಭಾಗ್ಯ ಬಂತು. ಹಾಗೆಯೇ ಅಲ್ಲಿ ಕನ್ನಡ ಸಂಘ, ಲಯನ್ಸ್ ಕ್ಲಬ್ ಇತ್ತು, ಬೇರೆ ಬೇರೆ ತುಳುವೆರ ಎಂಕ್ಲು ಅಂತ ಒಂದು ಸಂಘ ಸ್ಥಾಪನೆ ಮಾಡಿದ್ದೆವು ನಾವು. ನಾನು ಅದರಲ್ಲಿ ಸ್ಥಾಪಕ ಖಜಾಂಜಿಯಾಗಿ ಕೆಲಸ ಮಾಡಿದ್ದೆ. ಹಾಗೆಯೇ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ನಾನು ಆಡಿಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ನಂತರ ಅಲ್ಲಿಂದ ನಾನು 1999ರಲ್ಲಿ ನಾನು ಅಬುದಾಬಿಗೆ ಹೋದೆ. ಅಬುದಾಬಿಗೆ ಹೋಗಿ ಅಬುದಾಬಿಯಲ್ಲಿ ಬಿನ್ ಫರ್ದಾನ್ ಗ್ರೂಪಲ್ಲಿ ಫೈನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಆವಾಗಲೂ ಇದೇ ನಮ್ಮ ಈ ಸಾಮಾಜಿಕ ಕಳಕಳಿ ಮುಂದುವರಿಯುತ್ತಲ್ಲಿ. ಅಲ್ಲೂ ಬೇರೆ ಬೇರೆ ಸಂಘ ಸಂಸ್ಥೆಗಳಿವೆ, ಕನ್ನಡ ಸಂಘ, ತುಳುಕೂಟ, ಬಂಟ್ ಸಂಘ, ಕ್ರಿಶ್ಚಿಯನ್ಸ್, ಬ್ಯಾರಿ ಅಸೋಸಿಯೇಷನ್, ಹಾಗೆ ಬೇರೆ ಬೇರೆ ಸಂಘ, ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಅಲ್ಲಿ ಮೆರೆಯುತ್ತೇವೆ. ನಾವು ಪ್ರತಿಯೊಬ್ಬರ ಕಾರ್ಯಕ್ರಮಕ್ಕೂ ನಾವು ಹೋಗ್ತೇವೆ, ನಮ್ಮ ಕಾರ್ಯಕ್ರಮಕ್ಕೂ ಬರ್ತೇವೆ, ಸಹಕಾರ ಪ್ರತಿಯೊಬ್ಬರ ಕಾರ್ಯಕ್ರಮಕ್ಕೂ ಕೊಡ್ತೇವೆ. ಹಾಗೆ ಎಲ್ಲರೂ ಒಂದಾಗಿದ್ದೇವೆ ಅಲ್ಲಿ. ಬಹಳಷ್ಟು ಕನ್ನಡದ ಬಗ್ಗೆ, ದೇಶದ ಬಗ್ಗೆ ಬಹಳಷ್ಟು ನಡೀತದೆ. ಅಂದರೆ ಕೆಲವೆಲ್ಲ ನಮ್ಮ ದೀಪಾವಳಿ ಆಗಿರ್ಬೋದು, ಅಯ್ಯಪ್ಪ ಪೂಜೆ ಆಗಿರ್ಬೋದು, ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಹಾಗೆಯೇ ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್, ಪ್ರತಿಯೊಂದನ್ನು ಅಲ್ಲಿ ವಿಜೃಂಭಣೆಯಿಂದ ಆಚರಿಸ್ತೇವೆ ನಾವು. ಬಹಳಷ್ಟು ಅಲ್ಲಿಯ ಅರಬ್ ದೇಶದ ರಾಜರು ಪ್ರತಿಯೊಬ್ಬರು ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಯಾವುದೇ ದೇಶದವರು ಬಂದರೂ ಅವರಿಗೆ ಅವರದೇ ಆದ ಒಂದು ಇದರಲ್ಲಿ ಬಹಳಷ್ಟು ಸಹಕಾರವನ್ನು ನೀಡುವಂಥ ಅತ್ಯುತ್ತಮ ದೇಶವೇ ನಮ್ಮ UAE ದೇಶ. ಸೊ ಅವರ ಒಂದು ಸಹಕಾರವನ್ನು ಕೂಡ ಎಲ್ಲ ಪ್ರತಿಯೊಬ್ಬರ ಸಹಕಾರದಿಂದ ನಾವು ಇಷ್ಟು ಇದಾಗಲು ಸಾಧ್ಯ, ಖಂಡಿತ. ಓಕೆ. ಸೊ ಒಂದಷ್ಟು ಸಂಘ ಸಂಸ್ಥೆಗಳ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಿ, ಕೆಲವೊಂದು ಕಾರ್ಯಕ್ರಮಗಳಿಗೆ ಒಂದು ಮಹಾ ಪೋಷಕರಾಗಿ ನಿರಂತರವಾಗಿ ಅವರ ಬೆನ್ನೆಲುಬಾಗಿ ನಿಂತಿದ್ದೀರಿ. ಬಹುಶಃ ಈಗ ಕನ್ನಡ ಸಾಹಿತ್ಯ ಪರಿಷತ್ನ ಜೊತೆಗೆ ಕೂಡ ತಮ್ಮ ಒಂದು ಸಹಯೋಗ, ತಮ್ಮ ಒಂದು ಬೆಂಬಲ ಇದ್ದೇ ಇದೆ. ಆ ಒಂದು ಕಾರ್ಯಕ್ರಮ ಹೇಗೆ, ಏನು ನಡೆಯುತ್ತೆ, ಅದರ ಬಗ್ಗೆ ಹೇಳೋದಿಲ್ಲ. ಇವಾಗ ನೀವು ಅದೇ ಗೌರವಾಧ್ಯಕ್ಷ, ಮಹಾಪೋಷಕ ಅಂತ ಹೇಳಿದ್ರೆ
ಆಲಡ್ಕ ದೇವಸ್ಥಾನದ ಬ್ರಹ್ಮಕಲಶ ಇತ್ತು. ಅದನ್ನು ನನಗೆ ಅಲ್ಲಿ ಗೌರವಾಧ್ಯಕ್ಷ ಆಗುವ ಯೋಗ ಭಾಗ್ಯ ಬಂತು. ಹಾಗೆಯೇ ಬೇರೆ ಪೋಷಕರಾಗಿ ಬೇರೆ ಬೇರೆ ಇಲ್ಲಿ ದೇವಸ್ಥಾನದ ಸೇವೆ ಮಾಡುವಂಥ ಯೋಗ ಭಾಗ್ಯ ನನಗೆ ಬಂತು. ಅದಕ್ಕೆ ಈ ಊರಿನವರು, ಸಮಸ್ತ ಊರಿನ ಬಂಧು ಬಾಂಧವರು ನನಗೆ ಸಹಕಾರ ನೀಡಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬರೂ ಅವರಿಂದಾಗಿಯೇ ನಾನು ಬಂದು ನನ್ನನ್ನು ಅಲ್ಲಿ ಆರಿಸಿದ್ದಾರೆ. ಅಂದರೆ ಗೌರವಾಧ್ಯಕ್ಷ ಆಗ್ಬೋದು, ಇನ್ನೊಂದು ಅವರು ಮಾಡಿದರು, ನಾವಾಗಿ ಹೋಗಿ ಕೇಳಿರೋ ಯಾವುದೂ ಇಲ್ಲ. ಪ್ರತಿಯೊಂದು ಊರಿನವರು. ಹಾಗೆಯೇ ಶ್ರೀರಾಮ ಭಜನಾ ಮಂದಿರ ಇದೆ, ಎಲಿಯ ದೇವಸ್ಥಾನ, ಸರ್ವೆ ದೇವಸ್ಥಾನ, ಪುತ್ತೂರು ಮಹಲಿಂಗಿ ದೇವಸ್ಥಾನ. ಅದರಲ್ಲಿ ಬ್ರಹ್ಮಕಲಶದಲ್ಲಿ ನಾನು ಒಂದು ದಿವಸ ಅಲ್ಲಿಂದ ಬಂದು ಕರಸೇವೆ ಮಾಡುವ ಯೋಗ ಭಾಗ್ಯವೂ ಕೂಡ ನನಗೆ ಬಂದಿದೆ. ಹಾಗೂ ಆ ದೇವಸ್ಥಾನದ ಎಲ್ಲ ಒಂದು ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ ಪ್ರತಿಯೊಬ್ಬರು ನನಗೆ ಬಹಳಷ್ಟು ಒಂದು ರೀತಿಯ ಅಲ್ಲಿ ಸಹಕಾರ ಕೊಡ್ತಾ ಇದ್ರು. ಆ ದೇವರ ಅನುಗ್ರಹ, ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದಲೇ ನಾವೆಲ್ಲ ಈ ಥರ ಆಗಲು ಸಾಧ್ಯ. ಹಾಗೆಯೇ ಊರಿನ ಬೇರೆ ಬೇರೆ ಅಂದರೆ ಜಾತಿ ಮತ ಯಾವುದೇ ಇಲ್ಲದೆ ಬೇರೆ ಬೇರೆ ಎಲ್ಲ ಸಾಮಾಜಿಕವಾಗಿ ಎಲ್ರಿಗೂ ನಮ್ಮಿಂದ ಆಗುವಂಥ ಸಹಕಾರ ಕೊಡಲು ಬಹಳಷ್ಟು ಇತ್ತು. ನನ್ನಲ್ಲಿ ನಾನು ದೇವರಲ್ಲಿ ದಿನ ಪ್ರಾರ್ಥನೆ ಮಾಡುವುದೇನೆಂದರೆ, ಯಾರೇ ಒಂದು ಕಷ್ಟದಲ್ಲಿ ಯಾವಾಗಲೂ ಯಾವ ಸಮಯದಲ್ಲೂ ಬಂದರೂ ಇಲ್ಲ ಎಂಬ ಶಬ್ದ ನನ್ನ ಬಾಯಿಂದ ಬರಬಾರ್ದು. ಅಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ, ಯಾವುದೇ ಸಮಾಜಮುಖಿ ಕೆಲಸ, ದೇಶ ಪ್ರೇಮದ ಕೆಲಸ, ಅಂಥ ಕೆಲಸಕ್ಕೆ ಅದು ವಿದ್ಯಾಭ್ಯಾಸ ಇರ್ಬೋದು, ಹೆಣ್ಮಕ್ಳ ಮದುವೆ ವಿಷಯ ಆಗಿರ್ಬೋದು, ವಸತಿಯ ವಿಷಯ ಆಗಿರ್ಬೋದು, ಅಥವಾ ಯಾವುದೇ ಆಹಾರ ಯಾವುದೇ ರೀತಿಯಾಗಿ ಬಂದಾಗ ಇಲ್ಲ ಎಂಬ ಶಬ್ದವು, ಅಂದರೆ ಕೇಳಿದಷ್ಟು ಕೊಡಲು ಅಸಾಧ್ಯ, ಆದರೆ ಒಂದು ಅಲೀಲ ಸೇವೆ ಸಾಧ್ಯ ಆದಷ್ಟು ಇಲ್ಲ ಎಂಬ ಶಬ್ದ ಬರಬಾರ್ದು. ಅಂಥದ್ದು ದೇವರು ನನ್ನನ್ನು ಕಾಪಾಡಬೇಕು, ನನ್ನ ಅಂತ ಶಕ್ತಿ ಕೊಡಬೇಕು, ಶಕ್ತಿ ಕೊನೆಯ ತನಕ ಆ ಶಕ್ತಿ ಇರಬೇಕೆಂಬುದು ನಾನು ದೇವರಲ್ಲಿ ಅದೇ ಪ್ರಾರ್ಥನೆ ಯಾವಾಗಲೂ. ದೇವರು ಇವತ್ತಿನವರೆಗೆ ಅದನ್ನು ನಡೆಸ್ಕೊಂಡು ಬಂದಿದ್ದ, ನನಗೆ ಆ ಒಂದು ಯೋಗ ಭಾಗ್ಯ ಕೊಟ್ಟಿದ್ದಾರೆ. ಇನ್ನು ನನ್ನ ದೇವರಲ್ಲಿ ಅದೇ ಪ್ರಾರ್ಥನೆ ನನ್ನ. ಓಕೆ, ಮುಂದಕ್ಕೆ ಏನು ಕನಸಿದೆ ಸರ್? ಒಂದು ಮಾತು ಹೇಳಿದ್ರಿ, ಯಾರು ಯಾವಾಗ ನೆರವು ಕೇಳಿದ್ರು ಇಲ್ಲ ಅನ್ನುವಂಥದ್ದು ನನ್ನ ಕೈಯಲ್ಲಿ ಹೇಳುವಂಥ ಪರಿಸ್ಥಿತಿ ಬೇಡ ಅನ್ನುವಂಥದ್ದು. ಜೊತೆಗೆ ಮುಂದಕ್ಕೆ ಏನು ಕನಸಿದೆ ತಮ್ಮದು? ಏನು ಇವಾಗ ನಾನಲ್ಲಿ ಬಹುಶಃ ಇನ್ನೊಂದು ಕೆಲವೇ ವರ್ಷ ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿಂದ ಬಂದಾಗಲೂ ಈ ಸಮಾಜ ಸೇವೆ, ಈ ರೀತಿಯ ಒಂದು ಸೇವೆ ಮುಂದುವರಿಬೇಕು ಅಂತ ನನ್ನ ಆಸೆ ಇದೆ. ಓಕೆ, ಯಾವುದೇ ರೀತಿ ಅದು ಕಲೆ, ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರ, ನಮ್ಮ ದೇಶದ ಬಗ್ಗೆ, ಹಾಗೆಯೇ ಇಲ್ಲಿ ಬೇರೆ ಯಾವುದೇ ಒಂದು ವ್ಯವಸ್ಥೆ ಅಥವಾ ಧಾರ್ಮಿಕ ಯಾವುದೇ ರೀತಿಯಲ್ಲಿ ನಮ್ಮಿಂದ ಆಗುವಷ್ಟು ಸಹಕಾರ, ನಮ್ಮಿಂದ ಆಗುವಷ್ಟು ಸಹಾಯ ಮಾಡುವ ಆ ಒಂದು ಮನಸ್ಸಿದೆ. ದೇವರ ಅನುಗ್ರಹ ಇದ್ದಾಗ ಖಂಡಿತ ಮಾಡಬೇಕಂತ. ಇವತ್ತು ನಮ್ಮ ಸಾಹಿತ್ಯ ಇದು ಪ್ರಾರಂಭವಾಯಿತು. ಅಂದರೆ ಇದೇ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಅಂತ. ಇದು ಬಹುಶಃ ಪ್ರಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಪ್ರಾರಂಭವಾದದ್ದು. ಯಾಕೆಂದರೆ ಹೊಸ ಪರಿಕಲ್ಪನೆ. ಇದರ ಅಧ್ಯಕ್ಷರು ನಮ್ಮ ಶ್ರೀ ಉಮೇಶ್ ನಾಯಕರವರು, ಹಾಗೆ ಕೋಶಾಧ್ಯಕ್ಷರು ನಮ್ಮ ಡಾಕ್ಟರ್ ಹರ್ಷಕುಮಾರ್ ರೈ ಇದ್ದಾರೆ. ಹಾಗೇನೆ ಸಮಸ್ತರು ಎಲ್ಲ ಸೇರಿ ಇದು ಈ ಪುತ್ತೂರು ತಾಲೂಕಿನ 32 ಗ್ರಾಮಗಳಲ್ಲಿ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಆವಾಗ ಅವರು ಸೇರಿ ನನ್ನಲ್ಲೊಂದು ಬಂದು ವಿನಂತಿಯನ್ನು ಮಾಡಿಕೊಂಡ್ರು. ಈ ಒಂದು ಯೋಜನೆಗೆ ಅಂದರೆ 2-2.5 ವರ್ಷದ ಯೋಜನೆ, 32 ಗ್ರಾಮ, ನೀವು ಮಹಾಪೋಷಕರಾಗ್ತೀರಾ ಅಂತ. ಖಂಡಿತ ದೇವರ ಅನುಗ್ರಹ ಖಂಡಿತ. ಯಾಕೆಂದರೆ ಇಂಥ ಒಂದು ಕಲೆ, ಸಂಸ್ಕೃತಿ, ನಮ್ಮ ಕನ್ನಡದ ಪರಂಪರೆಗಾಗಿ ನಾವು ಶ್ರಮಿಸುವ, ನಾವು ಹಾಗೆ ನನ್ನನ್ನು ಮಹಾಪೋಷಕರಾಗಿ ಮಾಡಿದ್ದಾರೆ. ಇವತ್ತು ಇದರ ಉದ್ಘಾಟನೆ ಆಯಿತು. ನಮ್ಮ ಸಜ್ಜನ ಸರಳ ನಮ್ಮ ಶಾಸಕರು, ಬಹುಶಃ ಅಷ್ಟೊಂದು ಜನಪ್ರಿಯ ಶಾಸಕ ನಾನು ನೋಡಿದ್ದು ಕಮ್ಮಿ. ತುಂಬ ಒಳ್ಳೆಯ ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ಅವರಲ್ಲಿ ಮಾತಾಡುವಾಗ ಅವರು ಇದರ ಬಗ್ಗೆ ಒಂದು ಮಾತೆತ್ತಿದ್ದರು. ಪ್ರತಿ ಹಳ್ಳಿಯಲ್ಲಿ ಸಾಹಿತಿಗಳಿದ್ದಾರೆ,
ಪ್ರತಿಯೊಬ್ಬರು ಒಳ್ಳೊಳ್ಳೆಯ ಇದು, ಆದರೆ ಅವರಿಗೆ ಒಂದು ವೇದಿಕೆ ಬೇಕು. ಆ ವೇದಿಕೆ ಇದು ನಿರ್ಮಾಣ ಆಯಿತು. ಯಾಕೆಂದರೆ ಯಾವುದೇ ಒಂದು ಅದು ಸ್ಪೋರ್ಟ್ಸ್ ಆಗಿರಲಿ ಅಥವಾ ನಾಟಕ ಆಗಿರಲಿ, ಯಕ್ಷಗಾನ, ಅದು ಗ್ರಾಮದಿಂದ ಬರುತ್ತೆ. ಆ ಗ್ರಾಮದಲ್ಲಿ ವೇದಿಕೆ ಸಿಗಬೇಕು. ಹಾಗೆ ಇದೊಂದು ದೊಡ್ಡ ವೇದಿಕೆ ನಿರ್ಮಾಣವಾಗ್ತಾ ಇದೆ. 32 ಪುತ್ತೂರು ತಾಲೂಕಿನ ಎಲ್ಲ 32 ಗ್ರಾಮಗಳಲ್ಲಿ ಈ ಒಂದು ಸಂಭ್ರಮ ನಡೆಯಲಿಕ್ಕಿದೆ. ಇದಕ್ಕೆ ಪ್ರತಿಯೊಬ್ಬರ, ಅದು ಮಾಧ್ಯಮ ಮಿತ್ರರ ನಿಮ್ಮ ಸಹಕಾರ ಅಂತೂ ಬಹಳಷ್ಟು ಅಗತ್ಯವಿದೆ, ಖಂಡಿತ ಇದೆ. ಇವತ್ತು ಅಲ್ಲೂ ಇದ್ದರು ಎಲ್ಲ. ಸೊ ಇದರಿಂದಾಗಿ ಇದನ್ನೆಲ್ಲ ನೋಡುವಾಗ ಬಹಳಷ್ಟು ಸಂತೃಪ್ತಿ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಕೈಯಿಂದ ದೇವರ ಅನುಗ್ರಹ ಕೊಟ್ಟದರಲ್ಲಿ ಒಂದು ಅಂಶ ನಾವು ಕೊಡ್ತಾ ಇರೋದು. ಆದರೆ ಇದರಿಂದ ಇನ್ನಷ್ಟು ಸಾಹಿತಿಗಳು ಗ್ರಾಮದಲ್ಲಿ ಅವರು ಬರ್ತಾರೆ, ಅವರಿಗೆ ಒಂದು ಪೀಠಿಗೆ ಆಗುತ್ತೆ. ಅಲ್ಲಿಂದ ತಾಲೂಕು ಲೆವೆಲು, ಹಾಗೆ ರಾಜ್ಯ, ದೇಶದ ಲೆವೆಲ್ ಅಂತರ ಹೋಗ್ತಾರೆ. ಹಾಗೆ ಇದರ ಬಗ್ಗೆ ನಾನು ಅಂದ್ಕೊಳ್ಳುವಾಗ ಡಾಕ್ಟರ್ ಮೋಹನ್ ಆಳ್ವರ ಬಗ್ಗೆ ಖಂಡಿತ ಹೇಳಲೇಬೇಕು, ಅವರ ಕೃತಜ್ಞತೆ. ಯಾಕೆಂದರೆ ಇವತ್ತು ನಮ್ಮ ದೇಶದ ಒಂದು ಪರಂಪರೆ ಅಥವಾ ದೇಶದ ಒಂದು ಕಲೆ ಸಂಸ್ಕೃತಿಯನ್ನು ವಿಶ್ವದಲ್ಲಿ ತಗೊಂಡು ಹೋದವರು ಕೀರ್ತಿ. ಆ ಕೀರ್ತಿ ಡಾಕ್ಟರ್ ಮೋಹನ್ ಆಳ್ವರಿಗೆ. ಯಾಕೆಂದರೆ ಅಲ್ಲಿ ಅಬುದಾಬಿಗೂ ಅವರ ತಂಡ ಬಂದಿದೆ. 80 ಜನರ ತಂಡ ಕರ್ಕೊಂಡು ಬಂದು ಅಬುದಾಬಿಯಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಬಹಳಷ್ಟು ನಾನು ಅವರ ಬಗ್ಗೆ ಒಂದು ರೀತಿ ಅವರು ನಮಗೆ ರೋಲ್ ಮಾಡೆಲ್ ಅಂತಲೇ ಹೇಳಿದರೂ ತಪ್ಪಾಗಲ್ಲ. ಎಲ್ಲ ವಿಷಯದಲ್ಲೂ ಅವರು ಇವಾಗ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ರೀತಿ. ಹಾಗೆಯೇ ಬಹಳಷ್ಟು ಜನ ಭಾರತ ದೇಶದಲ್ಲಿ ನೋಡಿದಾಗ ನಮ್ಮ ಟಾಟಾದವರು ಇರ್ಬೋದು, ಅಂಬಾನಿಯವರು ಇರ್ಬೋದು, ಇನ್ಫೋಸಿಸ್ನವರು ಇರ್ಬೋದು, ಬಹಳಷ್ಟು ಜನ ಕೊಡ್ತಾರೆ. ಆದರೆ ಈ ಒಂದು ತಾಲೂಕು ಲೆವೆಲ್, ನಮ್ಮ ಜಿಲ್ಲಾ ಲೆವೆಲ್ ನೋಡಿದಾಗಲೂ ಬಹಳಷ್ಟು ಜನ ಇದ್ದಾರೆ. ಸಮಾಜ ಸೇವೆ ಮಾಡಿಕೊಂಡು, ದೇಶ ಸೇವೆ ಮಾಡಿಕೊಂಡು ಬಹಳಷ್ಟು ಜನ ಇದ್ದಾರೆ. ಕುಟುಂಬದ ಬಗ್ಗೆ ಒಂದು ಮಾತು ಹೇಳೋದಿದ್ರೆ, ನಾನು ಮದುವೆ ಆಗಿದ್ದು 1996ರಲ್ಲಿ. ಆಶಾ ಜಯರಾಮ್ ರೈ ಅಂತ ಹೇಳಿ ಹೆಸರು. ಹಾಗೆ ನನಗೆ 2 ಮಕ್ಕಳು, ತಾರಾನಾಥ್ ರೈ ಮತ್ತು ಪ್ರಾಂಜಲಾ ರೈ ಅಂತೇಳಿ. ತಾರಾನಾಥ್ ರೈ IT ಇಂಜಿನಿಯರ್ ಆಗಿ ಈಗ ಬೆಂಗಳೂರಲ್ಲಿ ಉದ್ಯೋಗಿ ಆಗಿದ್ದಾರೆ. ಹಾಗೆ ಪ್ರಾಂಜಲಾ ಮಗಳು 12th ಸ್ಟ್ಯಾಂಡರ್ಡಲ್ಲಿ ಅಬುದಾಬಿ ಇಂಡಿಯನ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರ ಪ್ರೇರಣೆ ಕೂಡ ನನಗೆ ಒಂದು ರೀತಿಯ ಸಮಾಜ ಸೇವೆಗೆ ಹಾಗೂ ಪ್ರತಿಯೊಬ್ಬರ ಸಹಕಾರಕ್ಕೆ ಪ್ರಯೋಜನವಾಗಿದೆ. ಯಾಕೆಂದರೆ ಮನೆಯಲ್ಲಿ ಅವರ ಸಹಕಾರ ಇಲ್ಲದೆ ಸಮಾಜ ಸೇವೆ ಮಾಡುವುದು ಕಷ್ಟ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಅವರು ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲದೆ ನನಗೆ ಪರಿಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಅವರಿಗೂ ನನ್ನ ಅಭಿನಂದನೆಗಳು, ಧನ್ಯವಾದಗಳು. ಹಾಗೆ ಸೊ ಕೊನೆಯದಾಗಿ ಒಂದು ತಮ್ಮ ಮಾತುಗಳನ್ನು ಹೇಳೋದಿದ್ರೆ ಸಮಾಜಕ್ಕಾಗಿರ್ಬೋದು. ಖಂಡಿತ ನಾನು ಎಲ್ಲರಲ್ಲೂ ಒಂದು ವಿನಂತಿ ಏನಂದರೆ, ಎಲ್ಲರೂ ಸುಖ, ಸಮೃದ್ಧಿ, ಆರೋಗ್ಯ, ಭಾಗ್ಯದ ಜೀವನ ಮಾಡೋಣ. ಜಾತಿ ಮತ ಭೇದ ಭಾವದ ಮೇಲೆ ಮಾನವೀಯತೆ ಅದು ಮುಖ್ಯ. ಅದನ್ನು ನಾವು ಇಟ್ಕೊಳ್ಳುವ. ಹಾಗೆ ಯಾವುದೇ ಸಮಾಜ, ಪ್ರತಿಯೊಬ್ಬರ ಧರ್ಮ ಅವರವರಿಗೆ ಮುಖ್ಯ. ಹೌದು. ಇನ್ನೊಂದು ಧರ್ಮವನ್ನು ನಾವು ಪ್ರೀತಿಸುವ, ಗೌರವಿಸುವ. ಹಾಗೆ ಇವಾಗ ನಮ್ಮ ಬಂಟ ಸಮಾಜ ಇದೆ, ಬಂಟ ಸಮಾಜ ಸಂಘ ಇದೆ. ಆ ಬಂಟ ಸಮಾಜ ಸಂಘ ಬಂಟ ಸಮಾಜದ ಮಕ್ಕಳಿಗೆ, ಬಂಟ ಸಮಾಜಕ್ಕೆ ಅದು ಕೆಲಸ ಮಾಡುತ್ತೆ. ಒಂದು ಹೆಜ್ಜೆ ಮುಂದಿಟ್ಟು ಇನ್ನೊಂದು ಸಮಾಜಕ್ಕೂ ಅದರಿಂದ ಪ್ರೇರಣೆ ಸಿಗಲಿ, ಇನ್ನೊಂದು ಸಮಾಜಕ್ಕೂ ಅದರಿಂದ ಸಹಕಾರ ಸಿಗುವಂತಾಗಲಿ. ಹಾಗೆ ಪ್ರತಿಯೊಂದು ಸಮಾಜ ಕೂಡ, ಒಕ್ಕಲಿಗರ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜ, ಎಲ್ಲರೂ ಅವರವರ ಸಮಾಜವನ್ನು ನೋಡಿಕೊಂಡು ಇನ್ನೊಂದು ಸಮಾಜಕ್ಕೂ ತಮ್ಮಿಂದ ಆಗುವಂಥ ಸಹಕಾರ ಕೊಡುವ. ಹಾಗೆಯೇ ನಾವು ಕೂಡ ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಇದೆಲ್ಲ ನೋಡಿಕೊಂಡು ಇನ್ನೊಬ್ಬರಿಗೂ ಸಹಕಾರ ಆಗುವಂಥ ಯೋಗ ಭಾಗ್ಯ ಪ್ರತಿಯೊಬ್ಬರಿಗೆ ಸಿಗಲಿ. ಹಾಗೂ ನಿಮ್ಮಂಥ ಇನ್ನಷ್ಟು ಮಾಧ್ಯಮ ಮಿತ್ರರು, ಈ ದೇಶ ಪ್ರೇಮಿಗಳು ಹುಟ್ಟಿ ಬರಲಿ. ಯಾಕೆಂದರೆ ಮಾಧ್ಯಮ ಬಹಳಷ್ಟು ಮುಖ್ಯ. ದೇಶವನ್ನೇ ನಡೆಸುವುದು, ಅದು ಯಾವ ರೀತಿ ಕೊಂಡೊಯ್ಯಲು ಸಾಧ್ಯ ಎಂಬುದನ್ನು ತೋರಿಸುವುದು ಮಾಧ್ಯಮ. ಮಾಧ್ಯಮದಲ್ಲೇ ಒಳ್ಳೆಯ ರೀತಿಯಾಗಿ ಬಂದರೆ ಅದು
ಎಲ್ಲರಿಗೂ ಒಂದಾಗುತ್ತೆ. ಅದೇ ಮಾಧ್ಯಮ ಸ್ವಲ್ಪ ಇದಾದರೆ ಇನ್ನೊಬ್ಬರಿಗೆ ತೊಂದರೆಯೂ ಆಗುತ್ತೆ. ಅದನ್ನು ಮಾಧ್ಯಮ ಬಹಳಷ್ಟು ಮುಖ್ಯವಾದ ಪಾತ್ರ ದೇಶದ ಪ್ರಗತಿಗಾಗಿ, ಅಭಿವೃದ್ಧಿಗಾಗಿ. ಹಾಗೆ ನಾನು ಎಲ್ಲರಲ್ಲೂ ವಿನಂತಿ ಏನಂದರೆ, ಎಲ್ಲರೂ ಆರೋಗ್ಯ, ಸುಖ, ಸಮೃದ್ಧಿಯಲ್ಲಿ ಜೀವನ ಮಾಡೋಣ. ತಮ್ಮಿಂದ ಆದಷ್ಟು ಸಹಕಾರ ಎಲ್ಲರಲ್ಲೂ ಸೇರಿಕೊಂಡು ಮಾಡೋಣ. ಹಾಗೂ ದೇಶ ಸೇವೆ, ಸಮಾಜ ಸೇವೆ ಮುಖ್ಯ. ದೇಶವನ್ನು ಪ್ರೀತಿಸೋಣ. ಯಾಕೆಂದರೆ ನಮಗೆ ಈ ದೇಶ ಜನ್ಮ ಕೊಟ್ಟದ್ದು ನಮ್ಮ ಭಾಗ್ಯ. ಹಾಗೆ ಕೆಲವರು ಮಾತಾಡುವಾಗ ಹೇಳ್ತಾರೆ, ನನಗೇನು ಕೊಡುತ್ತೆ ದೇಶ. ನಮಗೆ ದೇಶ ಏನು ಕೊಡೋದು ಮುಖ್ಯ ಅಲ್ಲ, ನಾವು ದೇಶಕ್ಕೆ ಏನು ಕೊಟ್ಟಿದ್ದೇವೆ, ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅದು ಮುಖ್ಯ. ಆದ್ದರಿಂದ ಪ್ರತಿಯೊಬ್ಬರು ಅವರವರ ಕರ್ತವ್ಯ ಮಾಡಿಕೊಂಡು ಸಮಾಜಕ್ಕಾಗಿ, ದೇಶಕ್ಕಾಗಿ ಶ್ರಮಿಸೋಣ. ನನಗೆ ಈ ಸುವರ್ಣ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಅಂದರೆ ಬಹುಶಃ ಇವರ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಮಾತನಾಡುವಂಥದ್ದು ಇನ್ನೂ ಬಹಳಷ್ಟಿದೆ. ಆದರೆ ಈ ಒಂದು ಕಿರು ಅವಧಿಯಲ್ಲಿ ಎಲ್ಲವನ್ನು ಕೂಡ ಕಟ್ಟಿಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವರು ಅಬುದಾಬಿಯಿಂದ ಬಂದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಮಾತನಾಡುವ ಜೊತೆಗೆ ಅವರ ಬದುಕಿನ ಇನ್ನೊಂದಷ್ಟು ಪುಟಗಳನ್ನು ತಿರುವಿ ಹಾಕುವಂಥ ಒಂದು ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಜೊತೆಗೆ ವೀಕ್ಷಕರಿಗೆ ಅವರ ಜೊತೆಗೆ ಮಾತನಾಡುವಂಥ ಒಂದು ಅವಕಾಶವನ್ನು ಕೂಡ ಒದಗಿಸಿಕೊಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಧನ್ಯವಾದಗಳು ಸರ್, ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಒಂದೊಂದಷ್ಟು ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ. ತಮ್ಮ ಮೂಲಕ ನಡೀತಾ ಇರುವಂತಹ ಈ ಒಂದು ಸಮಾಜ ಸೇವೆ ನಿರಂತರವಾಗಿ ನಡೀತಾ ಇರಲಿ, ಇನ್ನೊಂದಷ್ಟು ಮಂದಿಗೆ ಬೆಳಕಾಗಲಿ, ಇನ್ನೊಂದಷ್ಟು ಮಂದಿಗೆ ನೆರವು ಸಿಕ್ಕಿ ತಮ್ಮಿಂದ ಅವರು ಪ್ರೇರಣೆ ಪಡೆದು ಅವರು ಕೂಡ ಒಂದು ಸಮಾಜಕ್ಕೆ ಕೊಡುಗೆಗಳಾಗಲಿ, ಇನ್ನೊಂದಷ್ಟು ಮಂದಿಗೆ ನೆರವಾಗುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಧನ್ಯವಾದಗಳು ಮತ್ತೊಮ್ಮೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.